ತಜ್ಞರು ಮೊದಲ ದಿನವೇ ಅದರ ಬಗ್ಗೆ ಅವರನ್ನು ಎರಡೆರಡು ಟಿವಿ ಚಾನೆಲ್ಗಳಲ್ಲಿ ದಿಗ್ಗಜ ಪತ್ರಕರ್ತರು ಕೇಳಿದಾಗ ನನಗೆ ಏನು ಗೊತ್ತಿಲ್ಲ ಇದರ ವಿಷಯ ಅಂತ ಹೇಳಿದರು. ನಾನು ಇದರ ವೈದ್ಯನಲ್ಲ, ನಾನು ಇದರ ವಿಶೇಷಜ್ಞ ಅಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳೋದನ್ನು ಅವರು ಮೊದಲ ದಿನವೇ ಹೇಳಿದರು. ಆದರೆ ಗೊತ್ತಿಲ್ಲದೆ ಅಲ್ಲಿ ಯಾಕೆ ಕೂತರು ಅಂತ ಹೇಳೋದು ಇವತ್ತಿಗೂ ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಅವರ ನೇತೃತ್ವದ ಸಮಿತಿ 3 ದಿನಗಳ ಹಿಂದೆ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದೆ. ಅದರಲ್ಲಿ ಶಾಲೆಗಳನ್ನು ತೆರೆಯುವ ಬಗ್ಗೆ ಬಹಳ ಸ್ಪಷ್ಟವಾಗಿ, ಯಾಕಂದರೆ ಆ ಸಮಿತಿಯಲ್ಲಿ ಬಹಳ ಪ್ರಗತಿಪರರಾದಂಥ ಕೆಲವು ಶಿಶು ತಜ್ಞರಿದ್ದರು. ಡಾಕ್ಟರ್ ಯೋಗಾನಂದ ರೆಡ್ಡಿ, ನನ್ನ ಒಳ್ಳೆಯ ಸಹೋದ್ಯೋಗಿ ಅವರು, ನಾವೆಲ್ಲ ಒಟ್ಟಿಗೆ ಓದಿದವರು, ಮತ್ತು ಅವರ ಹಾಗೆ ಇನ್ನಿತರ 3-4 ಜನ ಬಹಳ ಪ್ರಗತಿಪರ ವೈದ್ಯರಿದ್ದರು. ಅವರೆಲ್ಲರೂ ಸೇರಿ ಶಾಲೆಗಳನ್ನು ತೆರೆಯುವ ಬಗ್ಗೆ ಯಾವುದೇ ಸಂಶಯಕ್ಕೆ ಎಡೆ ಇಲ್ಲದಂತೆ ಬಹಳ ಸ್ಪಷ್ಟವಾದ ಮಾಹಿತಿಯನ್ನು ಆ ವರದಿಯಲ್ಲಿ ಸೇರಿಸಿದ್ದಾರೆ. ಅದರಿಂದ ಅದೇ ವರದಿಯನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಈ ಸಮಿತಿ ಕೊಡಬೇಕಾಗಿ ಬಂತು, ಅದನ್ನು ಕೊಟ್ಟಿದ್ದಾರೆ. ಸೊ ಶಾಲೆಗಳನ್ನು ತೆರೆಯುವುದರ ಬಗ್ಗೆ ಇನ್ನು ಯಾವುದೇ ಸಂದೇಹ ಸರ್ಕಾರಕ್ಕೆ ಇರಬಾರ್ದು. ಆದರೂ ಕೂಡ ನಿನ್ನೆ ತಾನೇ ಡಾಕ್ಟರ್ ದೇವಿ ಶೆಟ್ಟಿ ಅವರು ಮಾತಾಡುವಾಗ ಈ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ, ಇಲ್ಲ ಅದು ನಾವು ಹೇಳಿದ್ದೇವೆ, ಆದರೆ ಸರ್ಕಾರ ಮತ್ತೆ ಅದನ್ನು ತೀರ್ಮಾನಿಸಬೇಕಾಗಿದೆ ಅಂತ ಮತ್ತೆ ದೀಪವನ್ನು ಅಡ್ಡಗೋಡೆ ಇಟ್ಟಿದ್ದಾರೆ. ಈ ವರದಿಯನ್ನು ನೀವು ಕೂಲಂಕಷವಾಗಿ ಗಮನಿಸಿದರೆ ಅದರಲ್ಲಿ ನಾನು ಆಸಕ್ತಿದಾಯಕ ಅಂತ ಯಾಕೆ ಮೊದಲಲ್ಲಿ ಹೇಳಿದೆ ಅಂತಂದರೆ, ಅವರು ಒಂದು ಲೆಕ್ಕಾಚಾರವನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಏನು ಅಂತಂದರೆ, ರಾಜ್ಯದಲ್ಲಿ ಇದುವರೆಗೆ ವರದಿಯಾಗಿರೋ ಪ್ರಕರಣಗಳ 20, 30 ಅಥವಾ 40 ಈ 3 ಅಂಕಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅಷ್ಟು ಪಟ್ಟು ಜಾಸ್ತಿ ಪ್ರಕರಣಗಳು ಆಗಿವೆ ಅಂತ ಈ ವರದಿಯಲ್ಲಿ ಅವರು ಹೇಳ್ತಾರೆ. ಅಂದರೆ ಮೊದಲ ಅಲೆಯಲ್ಲಿ ಮತ್ತೆ ಈಗಿನ ಎರಡನೇ ಅಲೆಯನ್ನು ಸೇರಿಸಿ ಒಟ್ಟು 28 ಲಕ್ಷದಷ್ಟು ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ವರದಿಯಾಗಿ ಅಧಿಕೃತವಾಗಿ. ನೀವು ಅದನ್ನು 20ರಿಂದ 30ರಿಂದ 40ರಿಂದ ಗುಣಿಸಬೇಕಾಗ್ತದೆ. ಅಷ್ಟು ಜನರಿಗೆ ಕರ್ನಾಟಕದಲ್ಲಿ ಸೋಂಕು ತಗಲಿದೆ ಅಂತ ಈ 3ನೇ ವರದಿಯ ಸಮಿತಿ ಹೇಳ್ತಾ ಇದೆ. ಅಲ್ಲಲ್ಲ, ಗುಣಮುಖರಲ್ಲ. ನೀವು ಅದನ್ನು ಗುಣಿಸಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಆಗ ನೀವು 20ರಿಂದ ಗುಣಿಸಿದ್ರೆ 6 ಕೋಟಿ ಆಯ್ತು, 30ರಿಂದ ಗುಣಿಸಿದ್ರೆ 8 ಕೋಟಿ ಆಯ್ತು, 40ರಿಂದ ಗುಣಿಸಿದ್ರೆ 11 ಕೋಟಿ ಆಯ್ತು. ನಮ್ಮ ರಾಜ್ಯದ ಜನಸಂಖ್ಯೆ ಇರುವುದು 7 ಕೋಟಿ. ಅಂದರೆ ಈ 3ನೇ ಅಲೆಯ ಸಮಿತಿ ಹೇಳುವ ಪ್ರಕಾರವನ್ನೇ ಅದನ್ನೇ ನಾವು ಅನುಸರಿಸಿ ಅದನ್ನು ನಾವು ನಂಬಿದ್ರೆ ಕರ್ನಾಟಕದ ಸಾಮಾನ್ಯ ಪ್ರತಿಯೊಬ್ಬರಿಗೂ ಕೂಡ ಕೊರೋನಾ ಬಂದು ಹೋಗಿ ಆಯ್ತು. ಇದು ನಾನು ಹೇಳ್ತಾ ಇರೋದಲ್ಲ, 3ನೇ ಅಲೆಯ ಸಮಿತಿ ಹೇಳ್ತಾ ಇರೋದು. ಹಾಗಿರುವಾಗ ಇದೇ ಸಮಿತಿ ಅದರ ಕೆಳಗೆ ಏನು ಹೇಳ್ತಾರಂತಂದ್ರೆ, ಮುಂದಿನ ಸಲ 3ನೇ ಅಲೆಯಲ್ಲಿ ಹೇಗೆ 2ನೇ ಅಲೆಯಲ್ಲಿ 2.2% ಜನರಿಗೆ ಪೀಕ್ ಸೋಂಕಿದ್ದಾಗ, ಅದೆಲ್ಲ ಲೆಕ್ಕಾಚಾರ ಅವರು ಕೊಟ್ಟಿದ್ದಾರೆ, ಇದ್ದಾಗ 2.2% ಜನರಿಗೆ ಸೋಂಕು ತಗಲಿತ್ತು, ಅದೇ ರೀತಿ 3ನೇ ಅಲೆಯಲ್ಲಿ ಕೂಡ 2.2% ಜನರಿಗೆ ಸೋಂಕು ತಗಲಿಕ್ಕಿದೆ. ಆ ಲೆಕ್ಕದಲ್ಲಿ 3,40,000 ಮಕ್ಕಳಿಗೆ ಸೋಂಕು ತಗಲ್ತದೆ. ಅವರಲ್ಲಿ 2% ಮಕ್ಕಳಿಗೆ ICU ಬೇಕಾಗ್ತದೆ. ಅವರಲ್ಲಿ 15% ಮಕ್ಕಳನ್ನು ನಾವು ಹೊತ್ತುಕೊಂಡು ಹೋಗಿ ಕೊರೋನಾ ಕೇರ್ ಸೆಂಟರ್ಗಳಲ್ಲಿ ನಾವು ಇಡಬೇಕಾಗ್ತದೆ. ಅದಕ್ಕೆ ಹೆಸರೆಲ್ಲ ಕೊಟ್ಟಿದ್ದಾರೆ, ಬಾಲ ಆರೈಕೆ ಕೇಂದ್ರ. ನಾನು ಕೇಳೋದು, ಯಾವ ಸಮಿತಿ ರಾಜ್ಯದ ಪ್ರತಿಯೊಬ್ಬರಿಗೂ ಸೋಂಕು ಬಂದಿದೆ ಅಂತ ಲೆಕ್ಕಾಚಾರ ಮಾಡ್ತದ, ಅದೇ ಸಮಿತಿ ಮತ್ತೆ 15 ಲಕ್ಷ ಜನರಿಗೆ ಒಂದು ದಿನಕ್ಕೆ 15 ಲಕ್ಷ ಜನಕ್ಕೆ ಸೋಂಕು ತಗಲ್ತೆ ಅಂತ ಹೇಗೆ ಹೇಳ್ತಾರೆ? ಅಂದ್ರೆ ನಮ್ಮ ಸಮಿತಿಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇವೆ, ಇವು ಯಾವ ರೀತಿಯ ಲೆಕ್ಕಾಚಾರದಲ್ಲಿ ಇವತ್ತು ಸರ್ಕಾರಕ್ಕೆ ಇವುಗಳು ಏನು ಸಲಹೆಯನ್ನ ಕೊಡ್ತಾ ಇವೆ, ಸರ್ಕಾರ ಎಂಥ ಸಮಿತಿಗಳ ಸಲಹೆಗಳನ್ನು ಇವತ್ತು ಪಾಲನೆ ಮಾಡ್ತಾ ಇದೆ ಅಂತ ಹೇಳುವುದನ್ನ ರಾಜ್ಯದ ಜನರ ಮುಂದೆ ಇಡೋದಕ್ಕಾಗಿ ನಾನು ಹೇಳಿದೆ. ಅಂದ್ರೆ ಜನ ಇಲ್ಲಿ ಸುಮ್ಮನೆ ಆತಂಕಕ್ಕೆ ಒಳಗಾಗುವ ಒಂದು ಅವಶ್ಯಕತೆ ಕೂಡ ಇಲ್ಲ. ಖಂಡಿತ. ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ 3ನೇ ಅಲೆ ಇದರಲ್ಲಿ ಇಷ್ಟು ಲಕ್ಷ ಜನಕ್ಕೆ ಹಾಗೆ ಆಗ್ತದೆ, ಮಕ್ಕಳಿಗೆ ಹೀಗೆ ಆಗ್ತದೆ, ಮಕ್ಕಳಿಗೆ ವಿಶೇಷ, ಇದು ಯಾವುದಕ್ಕೂ ಯಾವ ಆಧಾರವೂ ಇಲ್ಲ.